ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮತ್ತು ಸೇವಾ ಕ್ಷೇತ್ರದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಕಲ್ಲಡ್ಕದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಂಭ್ರಮ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ಸ್ನ 2ನೇ ಶಾಖೆ ಬಿಸಿ ರೋಡ್ನ ತಲಪಾಡಿಯಲ್ಲಿ ಶುಭಾರಂಭಗೊಂಡಿತು. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ದೀಪ ಪ್ರಜ್ವಲಿಸಿ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಜಯದಶಮಿಯ ಪರ್ವಕಾಲದಲ್ಲಿ ಸಂಭ್ರಮ ಎಲೆಕ್ಟ್ರಾನಿಕ್ಸ್ ತಲಪಾಡಿಯಲ್ಲಿ ಶುಭಾರಂಭಗೊಂಡಿರುವುದು ಸಂತಸದ ವಿಚಾರ. ಗೃಹೋಪಯೋಗಿ ವಸ್ತುಗಳು ಪ್ರತಿಯೊಬ್ಬರಿಗೂ ಅನಿವಾರ್ಯ. ಗಿರೀಶ್ ಮತ್ತವರ ತಂಡ ಕಲ್ಲಡ್ಕ ಪರಿಸರದಲ್ಲಿ ಗ್ರಾಹಕರಿಗಾಗಿ ಉತ್ತಮ ಸೇವೆಯನ್ನ ನೀಡಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದು ಗ್ರಾಹಕರಲ್ಲಿ ವಿಶ್ವಾಸಾರ್ಹತೆಯನ್ನ ಮೂಡಿಸಿದೆ. ವ್ಯವಹಾರಸ್ಥರಿಗೆ ಗ್ರಾಹಕರೇ ದೇವರು. ಗ್ರಾಹಕರಿಗೆ ಉತ್ತಮ ಸೇವೆ ನೀಡಿದಾಗ ಅವರ ಬಾಯಿಮಾತಿನ ಪ್ರಚಾರವೇ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಆ ನಿಟ್ಟಿನಲ್ಲಿ ಸಂಭ್ರಮ ಎಲೆಕ್ಟ್ರಾನಿಕ್ಸ್ ಉತ್ತಮ ಸೇವೆ ನೀಡಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಶುಭ ಹಾರೈಸಿದರು. ಗೃಹ ಉಪಯೋಗಿ ವಸ್ತುಗಳು ಎಲ್ಲರಿಗೂ ಒಂದು ಅನಿವಾರ್ಯ ವಿಷಯ. ಅದು ಮನೆ ಕಟ್ತೇವೆ ನಾವು, ಆದರೆ ಮನೆ ಕಟ್ಟಿ ಮನೆಯಲ್ಲಿ ಜನ ವಾಸಿಸಬೇಕಾದ್ರೆ ಅದಕ್ಕೆ ಗೃಹ ಉಪಯೋಗಿ ವಸ್ತುಗಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಗಿರೀಶ ಮತ್ತು ಅವರ ತಂಡದವರು ಕಲ್ಲಡ್ಕದಲ್ಲಿ ನಿರ್ಮಾಣ ಮಾಡಿರುವಂಥ ಇದೇ ಹೆಸರಿನ ಅಂಗಡಿ ಅದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿ ಆಗಲಿಕ್ಕೆ ಕಾರಣ ಏನಂದರೆ, ಯಾವುದೇ ಒಂದು ಶಾಪಿನ ಯೋಚನೆ ಮಾಡಬೇಕಾದ್ದು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಯಾರು ದೇವರು ಅಂಗಡಿಯವನಿಗೆ ಅಂತ ಕೇಳಿದ್ರೆ ದೇವರ ಭಾವಚಿತ್ರ ಎಲ್ಲ ಹಾಕಿರ್ತಾರೆ. ಆದರೆ ನಿಜವಾಗಿ ಅವನಿಗೆ ದೇವರು ಯಾರು ಅಂತ ಕೇಳಿದರೆ ಗ್ರಾಹಕ ಅಂತ. ಯಾರು ಬರ್ತಾನೋ, ಯಾರು ಅವನ ಹತ್ರ ವಸ್ತುಗಳನ್ನು ತಗೊಳ್ಳಿಕ್ಕೆ ಬರ್ತಾನೋ ಅವನೇ ಅವರಿಗೆ ದೇವರು. ಅವನ ಜೊತೆಯಲ್ಲಿ ಒಳ್ಳೆ ವ್ಯವಹಾರ ಮಾಡಿ, ಮಾತುಕತೆ ಮಾಡಿ, ಒಳ್ಳೆ ವಸ್ತುಗಳನ್ನು ಅವನಿಗೆ ಕೊಟ್ಟು ಅವನಲ್ಲಿ ವಿಶ್ವಾಸ ಮೂಡಿಸುವ ಹಾಗೆ ಮಾಡಿದರೆ ಅವನೇ ದೇವರು, ಅವನೇ. ಸಂಸ್ಥೆಯ ಮಾಲಕ ಗಿರೀಶ್ ನಿಟಿಲಾಪುರ ಅವರು ಮಾತನಾಡಿ, ಸಂಭ್ರಮ ಎಲೆಕ್ಟ್ರಾನಿಕ್ಸ್ನ 2ನೇ ಶಾಖೆಯನ್ನ ಆರಂಭಿಸುತ್ತಿದ್ದೇವೆ. ನವೆಂಬರ್ 22ರವರೆಗೆ ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ವಸ್ತುಗಳ ಮಾರಾಟ, ಉಚಿತ ಉಡುಗೊರೆ, ಉಚಿತ ಡೆಲಿವರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದರು. ಇದರ ಉದ್ಘಾಟನೆಯ ಪ್ರಯುಕ್ತ ಈ ದಿನದಿಂದ ನವೆಂಬರ್ 22ನೇ ತಾರೀಕಿನವರೆಗೆ ಗ್ರಾಹಕರಿಗೆ ಡಿಸ್ಕೌಂಟ್ ದರದಲ್ಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ಅದರೊಟ್ಟಿಗೆ ಉಚಿತ ಉಡುಗೊರೆ, ಉಚಿತ ಡೆಲಿವರಿ ಮತ್ತು ಕಂತುಗಳ ಮೂಲಕ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಿದ್ದೇವೆ. ನಮ್ಮಲ್ಲಿ ಟಿವಿ, ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ ಮತ್ತು ಫರ್ನಿಚರ್ ವಸ್ತುಗಳನ್ನು ಮಾರಾಟ ಮಾಡ್ತೀವಿ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಕೆ ಪದ್ಮನಾಭ್ ಕೊಟ್ಟಾರಿ, ಅಪ್ಲಯನ್ಸಸ್ ಲಿಮಿಟೆಡ್ನ ವಿತರಕ ಶಶಿಧರ್ ಶೆಟ್ಟಿ, ಎಲ್ಜಿ ಎಲೆಕ್ಟ್ರಾನಿಕ್ಸ್ನ ಮಂಗಳೂರು ಬ್ರಾಂಚ್ನ ಮ್ಯಾನೇಜರ್ ಅಶ್ವನಿ ಕುಮಾರ್ ಸಿ, ಬ್ಯಾಂಕ್ ಆಫ್ ಬರೋಡಾದ ಕಲ್ಲಡ್ಕ ಶಾಖಾ ಪ್ರಬಂಧಕ ಪ್ರಣಮ್ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. ಸಂಸ್ಥೆಯ ಪ್ರವರ್ತಕರ ಮಾತಾಪಿತರಾದ ಬಾಬುಮೂಲ್ಯ ಹಾಗೂ ಭವಾನಿ ದಂಪತಿ ಉಪಸ್ಥಿತರಿದ್ದರು. ನೂತನ ಮಳಿಗೆಯಲ್ಲಿ ಹೆಸರಾಂತ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಗ್ರೈಂಡರ್, ಮೊಬೈಲ್, ಮಿಕ್ಸರ್ ಗ್ರೈಂಡರ್ ಸಹಿತ ಎಲ್ಲಾ ವಿಧದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಹೋಮ್ ಅಪ್ಲಯನ್ಸಸ್ಗಳು, ಪೀಠೋಪಕರಣಗಳು ಒಂದೇ ಸೂರಿನಡಿ ಆಕರ್ಷಕ ದರದಲ್ಲಿ ಲಭ್ಯವಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.